ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರರೇ, ಮಗುವೊಂದು ತಂದೆಯ ಬಳಿಗೆ ಬಂದು ಹಠ ಮಾಡುತ್ತೆ. ಅಪ್ಪ, ನನಗೆ ಐಸ್ ಕ್ರೀಮ್ ಕೊಡಿ. ಅಪ್ಪ, ನನಗೆ ಐಸ್ ಕ್ರೀಮ್ ಕೊಡಿ. ಹಠ ಮಾಡುತ್ತೆ. ತಂದೆ ಹೇಳ್ತಾರೆ, ಮಗು, ಮಳೆಗಾಲ, ಐಸ್ ಕ್ರೀಮ್ ತಿನ್ನೋದು ಒಳ್ಳೆಯದಲ್ಲ. ಅದು ಈ ಕೊರೋನಾ, ಈ ರೋಗ ಇರುವ ಕಾಲದಲ್ಲಿ, ವೈರಸ್ ಇರುವ ಕಾಲದಲ್ಲಿ ಯಾವತ್ತೂ ಐಸ್ ಕ್ರೀಮ್ ಒಳ್ಳೆಯದಲ್ಲ ಮಗು. ಈಗ ಬೇಡ, ಇನ್ನೊಮ್ಮೆ ಕೊಡ್ತೀನಿ. ಮಗು ಹಠ ಮಾಡುತ್ತೆ, ಅಪ್ಪ ಕೊಡಲೇಬೇಕು. ಆಗ ತಂದೆ ಹೇಳ್ತಾರೆ, ನೋಡು ಮಗು, ನೀನು ಐಸ್ ಕ್ರೀಮ್ ಬೇಕಂತ ಹೇಳ್ತಿ, ಆದರೆ ನನಗೆ ತಂದೆಯಾದ ದೇವರಿದ್ದಾರೆ. ಆ ದೇವರು ಹೇಳ್ತಾರೆ, ನಿನ್ನ ಮಗುವಿಗೆ ಐಸ್ ಕ್ರೀಮ್ ಕೊಡಬೇಡ ಅಂತ. ಯಾಕಂದರೆ ಐಸ್ ಕ್ರೀಮ್ ಕೊಟ್ಟರೆ ನಿನ್ನ ಮಗಳಿಗೆ ಅಪಾಯ ಆಗುತ್ತೆ, ಅವಳು ಅಸ್ವಸ್ಥಳಾಗುತ್ತಾಳೆ, ಆಗ ನಿನಗೆ ಕಷ್ಟವಾಗೋದು. ಕೊಡಬೇಡ. ಆ ದೇವರನ್ನ ಭಯಪಡ್ತೀನಮ್ಮ, ನಾನು ದೇವರಿಗೆ ನೋಯಿಸಲ್ಲ. ಯಾಕೆಂದರೆ ದೇವರೆಲ್ಲ ನಮ್ಮ ಒಳ್ಳೆಯದಕ್ಕೆ ಮಾಡ್ತಾರೆ. ಮಗು ಕೇಳುತ್ತೆ, ಆ ದೇವರು ಅಷ್ಟು ಒಳ್ಳೆಯವರಾ? ಹೌದು ಮಗು, ದೇವರು ತುಂಬ ಒಳ್ಳೆಯವರು. ಯಾರು ಆ ದೇವರ ಇಚ್ಛೆಂತ ನಡೆಯುತ್ತಾರೆ ಅವ್ರಿಗೆ ಏನಾಗಲ್ಲ. ಎಷ್ಟೇ ಕಷ್ಟ ಬಂದರೂ ಅವರು ಕಾಪಾಡ್ತಾರೆ. ಆಗ ಮಗು ಹೇಳುತ್ತೆ, ಅಪ್ಪ, ನೀನು ದೇವರನ್ನು ಎಷ್ಟು ಪ್ರೀತಿಸ್ತೀಯ, ದೇವರನ್ನು ಎಷ್ಟು ಭಯಪಡ್ತೀಯ. ಹಾಗಾದರೆ ನಾನು ಇವತ್ತಿಂದ ಖಂಡಿತವಾಗಿ ಆ ದೇವರ ಇಚ್ಛೆಯಂತೆ ನಾನು ನಡೆದುಕೊಳ್ತೀನಿ. ಐಸ್ ಕ್ರೀಮ್ಗೆ ಆಟ ಮಾಡಲ್ಲಪ್ಪ, ನಿನ್ನಲ್ಲಿ ಯಾವುದೇ ಆಟ ಮಾಡಿಲ್ಲ. ನಿಮ್ಮನ್ನು ಗೌರವಿಸ್ತೀನಿ, ದೇವರನ್ನು ನಾನು ಒಳ್ಳೆಯವಳಾಗ್ತೇನೆ ಅಪ್ಪ. ಸಹೋದರ ಸಹೋದರರೇ, ಯಾವ ಒಬ್ಬ ತಂದೆಯಾದವನು ತನ್ನ ಮಗುವಿಗೆ ದೇವರ ಭಕ್ತಿಯನ್ನು ಕಲಿಸ್ತಾನೆ, ಆ ತಂದೆ ತನ್ನ ಮಕ್ಕಳನ್ನು ಸುಜ್ಞಾನದಲ್ಲಿ ಬೆಳೆಸ್ತಾನೆ, ದೈವ ಭಕ್ತಿಯಲ್ಲಿ ಬೆಳೆಸ್ತಾನೆ. ಒಳ್ಳೆಯ ದಾರಿಯಲ್ಲಿ ಮಕ್ಕಳು ಖಂಡಿತವಾಗಿ ಜೀವಿಸ್ತಾರೆ. ಇವತ್ತು ದೇವರ ವಾಕ್ಯ ಇದೇ ವಿಷಯದ ಬಗ್ಗೆ ಹೇಳುತ್ತೆ. ಇವತ್ತು ನಾವೆಲ್ಲರೂ ಬಹಳವಾಗಿ ತಿಳಿದುಕೊಳ್ಬೇಕಾದ ವಿಷಯ ದೇವರಲ್ಲಿ ಭಯಭಕ್ತಿ. ಅದೇ ನಿಜವಾದ ಸುಜ್ಞಾನ. ಶಿರಾಕನ ಗ್ರಂಥದಿಂದ ಈ ವಾಕ್ಯವನ್ನು ಕೇಳೋಣ ಸಹೋದರ ಸಹೋದರರೇ. ಅಧ್ಯಾಯ 1 ವಾಕ್ಯ 11ರಿಂದ ದೇವರ ವಾಕ್ಯ ನಮಗೆ ಹೇಳುತ್ತೆ, ದೇವರಲ್ಲಿ ಭಯಭಕ್ತಿ ತರುತ್ತದೆ ಮಹಿಮೆ ಗೌರವ, ಸಂತೋಷ ಪರಮಾನಂದದ ಮುಕುಟ. ದೇವರಲ್ಲಿ ಭಯಭಕ್ತಿಯು ತರುತ್ತದೆ ಮಹಿಮೆ ಗೌರವ, ಸಂತೋಷ ಪರಮಾನಂದದ ಮುಕುಟ. ಸಹೋದರ ಸಹೋದರಿಯರೇ, ಯಾವೊಬ್ಬನು
ನಿಜವಾಗಿ ತಾನು ಸನ್ಮಾರ್ಗದಲ್ಲಿ ನಡೆಯುತ್ತಾನೆ, ಆತನಿಗೆ ಜೀವನದಲ್ಲಿ ಯಾವತ್ತೂ ಮನಸ್ಸಿನಲ್ಲಿ ನೆಮ್ಮದಿ ಸಂತೋಷ ಇರುತ್ತೆ. ಯಾಕೆ? ಆತನು ದೇವರ ಆ ಭಕ್ತಿಯಿಂದ ಬೆಳೆಯುತ್ತಾನೆ. ಯಾವಾಗ ಆತನು ದೇವರ ಭಕ್ತಿಯಿಂದ ಬೆಳೆಯುತ್ತಾನೆ, ದೇವರಿಗೆ ಗೌರವ ಕೊಡ್ತಾನೆ, ದೇವರಿಗೆ ಮಹಿಮೆಯನ್ನು ತರುತ್ತಾನೆ, ಆತನಿಗೆ ಯಾವತ್ತೂ ಸಂತೋಷವಿದೆ. ಯಾಕೆ ನಮ್ಮ ಅಂತರಂಗ ಹಲವು ಬಾರಿ ಕಾಡುತ್ತೆ. ಒಬ್ಬ ಕಳ್ಳ ಏನು ಮಾಡ್ತಾನೆ? ಕಳ್ಳತನ ಮಾಡ್ತಾನೆ. ಒಬ್ಬ ಕಳ್ಳತನ ಮಾಡಿದವನು ಪ್ರತಿದಿನ ಆತನು ಮಲಗಿದಾಗ ಅದೆಲ್ಲೇ ಹೋಗಲಿ ಒಂದು ಭಯ ಕಾಡುತ್ತಿರುತ್ತೆ. ಏನದು? ಪೊಲೀಸ್ ಎಲ್ಲಾದರೂ ಬಂದುಬಿಟ್ರೆ, ನಾನು ಕಳ್ಳತನ ಮಾಡಿದ್ದೀನಿ ಯಾರಾದರೂ ನೋಡಿದರೆ, ನಾನೆಲ್ಲೋ ಪೊಲೀಸರ ಕೈಗೆ ಸಿಕ್ಕಿಬಿದ್ರೆ, ಅದಕ್ಕಾಗಿ ಆತನು ಏನು ಮಾಡ್ತಾನೆ? ಆ ನಿರಂತರ ಭಯ ವಾತಾವರಣದಲ್ಲಿ ಜೀವಿಸ್ತಾನೆ. ಎಲ್ಲೇ ಹೋದರೂ ಆತನಿಗೆ ನೆಮ್ಮದಿ ಇಲ್ಲ. ಎಲ್ಲರನ್ನ ಸಂಶಯ ಪಡ್ತಾನೆ. ಎಲ್ಲೇ ಹೋದರೂ ಆತನ ಭಯಪಡ್ತಾನೆ. ಭಯ ಮತ್ತು ಒಂದು ಕತ್ತಲೆ ವಾತಾವರಣದಲ್ಲಿ ಆತನು ಜೀವಿಸ್ತಾನೆ. ಸಹೋದರ ಸಹೋದರರೇ, ಇದೇ ನಮ್ಮ ಜೀವನದಲ್ಲಿ ಆಗುವುದು. ಯಾವಾಗ ನಾವು ದೇವರಲ್ಲಿ ಭಯವುಳ್ಳವರಾಗುತ್ತೇವೆ, ದೈವ ಭಕ್ತಿಯಿಂದ ನಡೆದುಕೊಳ್ಳುತ್ತೇವೆ, ನಮಗೆ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಯಾಕೆ? ನಮ್ಮಲ್ಲಿ ಆ ತಪ್ಪು ಕಲ್ಪನೆ ಇಲ್ಲ. ನಾವು ತಪ್ಪು ಮಾಡಿಲ್ಲ, ನಾವು ತಪ್ಪು ದಾರಿಯಲ್ಲಿ ನಡೆಯಲಿಲ್ಲ. ದೇವರ ಇಚ್ಛೆಂತೆ ನಮಗೆ ಮನಸ್ಸಿಗೆ ತೃಪ್ತಿ ಇದೆ, ಭಯವಿಲ್ಲ. ದೇವರು ನಮಗೆ ಪ್ರೀತಿಯವನಾಗುತ್ತಾನೆ, ಶಿಕ್ಷಿಸುವ ದೇವರಾಗಲ್ಲ. ದೇವರು ನಮಗೆ ಶಿಕ್ಷಿಸುವ ದೇವರಾಗಲ್ಲ, ಪ್ರೀತಿಸುವ ದೇವರಾಗುತ್ತಾನೆ. ಆದ್ದರಿಂದ ಆ ಭಯಭಕ್ತಿ, ದೇವರಲ್ಲಿ ಭಯಭಕ್ತಿ ನಮಗೇನು ಸಂತೋಷ ತರುತ್ತೆ, ನೆಮ್ಮದಿ ತರುತ್ತೆ. ಆದ್ದರಿಂದ ದೇವರ ವಾಕ್ಯ ಹೇಳುತ್ತೆ, ದೇವರಲ್ಲಿ ಭಯಭಕ್ತಿಯು ತರುತ್ತದೆ ಮಹಿಮೆ, ಗೌರವ, ಸಂತೋಷ, ಪರಮಾನಂದದ ಮುಕುಟ. ಪರಮಾನಂದದ ಮುಕುಟ. ದೇವರ ಇಚ್ಛೆಯಂತೆ ನಡೆಯುವವನಿಗೆ ಯಾವತ್ತೂ ದುಃಖ ಎಂಬುದಿಲ್ಲ, ಭಯವೆಂಬುದಿಲ್ಲ. ಆತನ ಮನಸ್ಸಿನಲ್ಲಿ ಯಾವುದೇ ಸಂಶಯ ಎಂಬುದಿಲ್ಲ. ಆತನು ಸತ್ಯದಲ್ಲಿ ನಡೆಯುತ್ತಾನೆ, ಬೆಳಕಿನಲ್ಲಿ ನಡೆಯುತ್ತಾನೆ, ಕತ್ತಲೆಯಲ್ಲಿ ನಡೆಯಲ್ಲ. ಆತನ ಜೀವನದಲ್ಲಿ ಸಂತೋಷ, ಪರಮಾನಂದದ ಮುಕುಟ. ಸಹೋದರ ಸಹೋದರರೇ, ನಾವೆಲ್ಲರೂ ಸಂತೋಷ, ಇದಕ್ಕೆ ನೆಮ್ಮದಿಗೆ ಆಸೆ ಪಡುವವರು. ನೆಮ್ಮದಿ, ಸಂತೋಷ ಇದು ಸುಮ್ಮನೆ ಬರಲ್ಲ. ನಾವು ನಮ್ಮ ಜೀವನವನ್ನು ಒಳ್ಳೆಯದಾಗಿ ಜೀವಿಸಿದರೆ ಮಾತ್ರ ನಮಗೆ ಸಂತೋಷ ಬರುತ್ತೆ. ಒಂದು ಗಿಡ ಸುಮ್ಮನೆ ಎಲ್ಲಿ ಇಟ್ಟರೆ ಫಲ ಕೊಡಲ್ಲ. ಮಣ್ಣಿನಲ್ಲಿ ನೆಡಬೇಕು, ಅದಕ್ಕೆ ನೀರನ್ನು ಹಾಕಬೇಕು, ಗೊಬ್ಬರವನ್ನು ಹಾಕಬೇಕು, ಯಾವುದೇ ಒಂದು ಕ್ರಿಮಿಕೀಟಗಳನ್ನು ರಕ್ಷಿಸಬೇಕು. ಆ ಗಿಡ ಬೆಳೆಯುತ್ತೆ, ಆ ಗಿಡ ಹೂ ಬಿಡುತ್ತೆ, ಆ ಗಿಡ ಫಲ ಕೊಡುತ್ತೆ, ಸಂತೋಷ ಕೊಡುತ್ತೆ. ಅದೇ ರೀತಿ ಸಹೋದರ ಸಹೋದರರೇ, ದೇವ ಭಕ್ತಿಯು ನಮ್ಮಲ್ಲಿ ಇರಬೇಕು, ಹೃದಯದಲ್ಲಿರಬೇಕು, ಮನಸ್ಸಲ್ಲಿರಬೇಕು. ಆ ದೇವರ ಭಕ್ತಿ ಬೆಳೆಯಬೇಕು. ಆ ದೇವರ ಭಕ್ತಿಗೆ ತಕ್ಕಂತೆ ನಾವು ನಡೆದುಕೊಳ್ಬೇಕು, ಪೋಷಿಸಬೇಕು. ದೇವರ ಭಕ್ತಿಯು ಫಲ ಕೊಡುತ್ತೆ. ದೇವರ ವರಗಳನ್ನು ನಾವು ಪಡೆಯುತ್ತೇವೆ. ಭಯಭಕ್ತಿ ಉಳ್ಳವನು ಸಂತೋಷ, ನೆಮ್ಮದಿ, ಪರಮಾನಂದ, ಗೌರವ, ಮಹಿಮೆ ಇವುಗಳಿಂದ ತುಂಬಿಕೊಳ್ತಾನೆ. ಇದಕ್ಕಿಂತ ಮುಂದೆ ಏನು ಬೇಕು? ಆದ್ದರಿಂದ ನಾವೆಲ್ಲರೂ ದೇವರ ಭಯಭಕ್ತಿ ಉಳ್ಳವರಾಗಬೇಕು. ಮುಂದೆ ನಮಗಿರ್ತದೆ, ಅದು ಬೀರುತ್ತದೆ ಹರ್ಷ ಮತ್ತು ದೀರ್ಘಾನಂದ. ಇದು ಒಂದು ವಿಷಯ. ಆದ್ದರಿಂದ ಜೀವನದಲ್ಲಿ ಸದಾಕಾಲ ಸಂತೋಷ ನಮಗಿರಬೇಕು. ಯಾರಿಗೂ ನಮಗೆ ದುಃಖ ಬೇಡ. ಆ ಸಂತೋಷ ನಮಗೆ ಸಿಗಬೇಕೆಂದಾದರೆ ಸಹೋದರ ಸಹೋದರರೇ, ನಾವೆಲ್ಲರೂ ದೇವರ ಇಚ್ಛೆಯಂತೆ ಜೀವಿಸೋಣ, ಸನ್ಮಾರ್ಗದಲ್ಲಿ ನಡೆಯೋಣ, ದೇವರಲ್ಲಿ ಭಯಭಕ್ತಿ ಉಳ್ಳವರಾಗೋಣ. ಎರಡನೆಯದು, ದೇವರ ವಾಕ್ಯ ಹೇಳುತ್ತೆ,
ಸರ್ವೇಶ್ವರನಲ್ಲಿ ಭಯಭಕ್ತಿ ಉಳ್ಳವನಿಗೆ ಕಾದಿದೆ ಶುಭ ಅಂತ. ಮರಣ ದಿನದಲ್ಲಿ ಲಭಿಸುವುದು ದಯದಾಕ್ಷಿಣ್ಯ. ಬಹಳ ಒಂದು ಸುಂದರವಾದ ನುಡಿ. ಮರಣ ಹೊಂದುವುದು ಬಹಳ ಒಂದು ಪ್ರಮುಖ ವಿಷಯ. ಸಹೋದರ ಸಹೋದರರೇ, ಈ ಲೋಕದಲ್ಲಿ ಹುಟ್ಟಿದ ಮೇಲೆ ನೀವೆಲ್ಲರೂ ಸಾಯಬೇಕು. ಯಾರಿಗೂ ತಪ್ಪಿಸ್ಲಿಕ್ಕಾಗಲ್ಲ. ಯಾವಾಗ ಏನಂತ ನಮ್ಗೆ ಗೊತ್ತಿಲ್ಲ, ದೇವರ ಇಚ್ಛೆ. ಆದರೆ ಒಂದು ಸತ್ಯ ವಿಷಯ, ನಾವಲ್ಲೇ ಸಾಯಲೇಬೇಕು. ಆದರೆ ಸಾಯುವುದು ಮುಖ್ಯವಲ್ಲ, ಸಾಯುವುದು ಮುಖ್ಯ. ಯಾವ ರೀತಿ ಸಾಹಿತ್ಯ ಅದು ಮುಖ್ಯ. ಯಾವ ರೀತಿ ಸಾಹಿತ್ಯ ಅದು ಮುಖ್ಯ. ಒಂದು ವಿಚಾರಣಾ ಕೇಂದ್ರದಲ್ಲಿ ಒಂದು ದಿನ ನನಗೆ ಒಬ್ಬರು ಹೇಳಿದರು, ಫಾದರ್, ನನ್ನ ತಂದೆ ಸೌಖ್ಯ ಇಲ್ಲ, ಹುಷಾರಿಲ್ಲ, ಕ್ಯಾನ್ಸರ್ ರೋಗದಿಂದ ನರಳುತ್ತಿದ್ದಾರೆ. ನೀವು ಅವರಿಗೆ ಪರಮ ಪ್ರಸಾದ ತರಬೇಕು ಫಾದರ್, ಅವ್ರನ್ನ ಅಭ್ಯಂಗಿಸಬೇಕು. ನಾನು ಕೂಡಲೇ ಹೊರಟೆ. ಅವರು ತುಂಬಾ ಕ್ಯಾನ್ಸರ್ ರೋಗದಿಂದ ಬಳಲುತ್ತಿದ್ದರು. ಕೊನೆಯ ಆ ಒಂದು ಹಂತಕ್ಕೆ ಬಂದಿದ್ದರು. 1-2-3 ದಿನದಲ್ಲಿ ಸಾಯುವ ಹಾಗೆ ಕಾಣ್ತಿದ್ರು. ಆದರೆ ಅದು ವಿಶೇಷ ಅಲ್ಲ, ಅದಕ್ಕಿಂತ ವಿಶೇಷತೆ ಸಹೋದರ ಸಹೋದರರೇ, ಅವರ ಮುಖದಲ್ಲಿ ಇರುವ ಸಂತೋಷ. ನಾನು ಹೋದ ಕೂಡಲೇ ಅವರ ಹತ್ತಿರ ಅವರು ಹೇಳಿದರು, ಹೇಗಿದ್ದೀರಾ ಫಾದರ್? ಎಂಥ ನಗುಮುಖ. ನರಳುವ ಮನುಷ್ಯ, ಮರಣ ಶೈಲಿಯಲ್ಲಿ ಇರುವ ಮನುಷ್ಯ, ನಗುಮುಖ. ಆ ಪ್ರಸನ್ನತೆ, ಅದೊಂದು ಸಂತೋಷ. ಹೇಗಿದ್ದೀರಾ ಫಾದರ್? ಚೆನ್ನಾಗಿದ್ದೀನಿ ಹೇಳಿದೆ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಫಾದರ್. ಅವರು ಕ್ಯಾನ್ಸರ್ನಲ್ಲಿ ಬಳಲ್ತಾರೆ ಎಂಬುದು ಕೊಂಚ ಲಕ್ಷಣಗಳು ಅವರಲ್ಲಿ ಕಾಣ್ತಿಲ್ಲ. ಅವರು ಒಳ್ಳೆ ಭಯಭಕ್ತಿ ಉಳ್ಳವರು. ಅವರ ಕುಟುಂಬದವರು ಹೇಳಿದರು, ಫಾದರ್ ಒಳ್ಳೆ ಮನುಷ್ಯ ಅವರು, ತುಂಬ ಯಾರಿಗೂ ಜೀವನದಲ್ಲಿ ನೋಯಿಸಿದವರಲ್ಲ ಫಾದರ್, ಅವರು ತುಂಬಾ ಒಳ್ಳೆಯವರವರು. ಆದ್ದರಿಂದ ಅವರು ಒಂದು ಪರಿಸ್ಥಿತಿಯಲ್ಲಿ ಕಷ್ಟದಲ್ಲಿ ಏನು ತೋರ್ಪಡಿಸಿಲ್ಲ. ಅದೊಂದು ನಗುಮುಖ. ಯಾಕೆ ಸಹೋದರರೇ, ಒಬ್ಬ ಮನುಷ್ಯನಿಗೆ ಎಂಥ ಮರಣ ಸಿಗುತ್ತೆ, ಅದು ನಮ್ಮ ಮೇಲಿದೆ. ದೇವರಲ್ಲಿ ಭಕ್ತಿ ಉಳ್ಳವನ ಈ ಸಹೋದರನ ಮುಖದಲ್ಲಿ ಆ ಒಂದು ಸಂತೋಷ. ಯಾಕೆ? ಆ ದೇವರ ಪ್ರೀತಿ ಆತನಲ್ಲಿದೆ, ದೇವರ ಭಯ ಆತನಲ್ಲಿದೆ. ಯಾವತ್ತೂ ಈತನು ತನ್ನ ಜೀವನದಲ್ಲಿ ತಪ್ಪು ಮಾಡಿಲ್ಲ. ತಪ್ಪು ಮಾಡಿದರೂ ಕ್ಷಮೆಯನ್ನು ಕೇಳಿದ್ದಾನೆ, ಯಾರಿಗೂ ಅನ್ಯಾಯ ಮಾಡಿಲ್ಲ. ದೇವರ ಆ ಉಪದೇಶಗಳಿಗೆ ಆತನು ವಿಧೇಯನಾಗಿ ಜೀವಿಸ್ತಾನೆ. ಇದರಿಂದಾಗಿ ಆತನು ಒಳ್ಳೆಯ ಮನುಷ್ಯನಾಗಿ ಬಾಳಿದ್ದಾನೆ. ಆ ಸಂತೋಷ, ಒಳ್ಳೆಯ ಮರಣ ನಮಗೆ ಬೇಕು ಸಹೋದರ ಸಹೋದರರೇ. ಇನ್ನೊಂದು ವಿಚಾರಣಾ ಕೇಂದ್ರದಲ್ಲಿ ನಾನಿರುವಾಗ ಒಬ್ಬ ಶ್ರೀಮಂತನೊಬ್ಬನಿದ್ದ. ತುಂಬ ಗರ್ವಿಷ್ಠನಾದವನು. ಆತನಿಗೆ ತನ್ನ ಜೀವನದಲ್ಲಿ ಬಂದಂತಹ ಮರಣ ತಾನು ಊಹಿಸಲಾರದ ರೀತಿಯಲ್ಲಿ ಮರಣ ಬಂತು ಅವನಿಗೆ. ಸಡನ್ ಹಾರ್ಟ್ ಅಟ್ಯಾಕ್ ಆಗಿ ತೀರಿ ಹೋದನು. ಬಹುಶಃ ತನ್ನ ಜೀವನದಲ್ಲಿ ಮಾಡಿದಂಥ ತಪ್ಪುಗಳಿಗೆ ಒಂದು ಕ್ಷಮಿಸು ಅಂತ ಹೇಳಲಿಕ್ಕೂ ಅವರಿಗೆ ಸಮಯ ಸಿಗಲಿಲ್ಲ. ಏನು ಅಂತ ಅವಕಾಶ ಇರಲಿಲ್ಲ. ಆ ಒಂದು ಮುಖ ಭಯ, ನಾವು ಹೇಳ್ತೇವೆ ಮುಖದಲ್ಲಿ, ಆ ಮರಣಪಟ್ಟ ಮನುಷ್ಯನ ಮುಖದಲ್ಲಿರುವ ಆ ಛಾಯೆ, ಆತ ಎಂಥ ಭಯಪಟ್ಟು ರೀತಿಯಲ್ಲಿ ಮರಣ ಹೊಂದಿದ್ದಾನೆ ಎಂಬುದನ್ನು ತಿಳಿಸುತ್ತೆ. ಸಹೋದರ ಸಹೋದರರೇ, ಬಹಳ ಮುಖ್ಯ. ದೇವರಲ್ಲಿ ಭಕ್ತಿ ಉಳ್ಳವರು ನಮಗೆ ಒಳ್ಳೆಯ ಮರಣ ಸಿಗುತ್ತೆ. ನಾವೆಲ್ಲರೂ ಸಾಯಬೇಕು ಸಹೋದರ ಸಹೋದರರೇ. ಯಾವೊಬ್ಬನು ನಮಗೆ ಸಾಯಲಿಕ್ಕೆ ಇಲ್ಲ ಅಂತ ನಮ್ಗೆ ಹೇಳಲಿಕ್ಕಾಗಲ್ಲ. ನಾವು ಸಾಯಲೇಬೇಕು, ಹುಟ್ಟಿದ ಮೇಲೆ ನಾವು ಸಾಯಬೇಕು. ಆದರೆ ಭಾಳ ಮುಖ್ಯವಾದ ವಿಷಯ ಸಾಯುವುದಲ್ಲ, ಸಾಯುವುದು ಪ್ರತಿಯೊಬ್ಬರ. ಆದರೆ ಯಾವ ರೀತಿಯಲ್ಲಿ ನೀನು ಸಾಯ್ತೀಯ? ಒಳ್ಳೆಯವರಾಗಿ ಸಾಯ್ತೀಯ?
ಸಂತುಷ್ಟನಾಗಿ ಸಾಯ್ತೀಯಾ? ತೃಪ್ತಿಯಿಂದ ಸಾಯ್ತೀಯಾ? ಸಾರ್ಥಕತೆಯಿಂದ ಸಾಯ್ತೀಯಾ? ಆ ಸಾಯುವ ಸಮಯದಲ್ಲಿ ನಿಮಗೆ ನಿಮ್ಮ ಮನಸ್ಸಿಗೆ ನೆಮ್ಮದಿದೆಯಾ? ಆ ತೃಪ್ತಿಯಿಂದ ನೀನು ದೇವರಲ್ಲಿ ಪ್ರಾಣ ಅನ್ನೋ ಇದನ್ನು ಅರ್ಪಿಸ್ತೀಯಾ? ಅದು ಮುಖ್ಯ ಸಹೋದರ ಸಹೋದರರೇ. ಆದ್ದರಿಂದ ದೇವರ ವಾಕ್ಯ ಹೇಳ್ತದೆ, ಸರ್ವೇಶ್ವರನಲ್ಲಿ ಭಯಭಕ್ತಿ ಉಳ್ಳವರಿಗೆ ಕಾದಿದೆ ಶುಭಾಂತ, ಮರಣದಲ್ಲಿ ಲಭಿಸುವುದು ದಯದಾಕ್ಷಿಣ್ಯ. ಮುಂದಿನ ವಾಕ್ಯ ನಮಗೆ ಹೇಳುತ್ತೆ, ದೇವರಲ್ಲಿ ಭಯಭಕ್ತಿಯ ಜ್ಞಾನದ ಉದಯ, ನಂಬಿಕಸ್ಥರಿಗೆ ಅದರ ಉಗಮ ಸ್ಥಾನ ತಾಯಿಯ ಉದರ. ಮಾನವರಲ್ಲಿದೆ ಅದರ ನಿತ್ಯ ನಿವಾಸ, ಅವರ ಸಂತಾನದ ನೆಚ್ಚಿಗೆಗೆ ಅದು ಯೋಗ್ಯ. ದೇವರಲ್ಲಿ ಭಯಭಕ್ತಿಯ ಜ್ಞಾನದ ಉದಯ. ಸಹೋದರ ಸಹೋದರರೇ, ಒಬ್ಬ ಮನುಷ್ಯ ಜ್ಞಾನಿ ಆಗಬೇಕೆಂದರೆ ಆತನಿಗೆ ದೇವರಲ್ಲಿ ಭಯಬೇಕು. ನಾನು ಮೊದಲನೇ ಪ್ರವಚನ ಮಾಡುವಾಗ ನಾನು ಹೇಳಿದ್ದೇನೆ, ಯಾವ ಆತನು ಗರ್ವಕ್ಕೆ ಒಳಪಡುತ್ತಾನೋ, ಯಾವೊಬ್ಬನು ನಿಜವಾಗಿ ಆತನು ಅಜ್ಞಾನಿ ಆದರೆ ತಾನು ಜ್ಞಾನಿ ಎಂಬುದನ್ನು ತಿಳಿದುಕೊಂಡು ತನ್ನದೇ ರೀತಿಯಲ್ಲಿ ನಡೆಯುತ್ತಾನೋ, ಆತನಿಗೆ ನಿಜವಾದ ಜ್ಞಾನ ಸಿಗಲ್ಲ. ಆತನು ಅಜ್ಞಾನಿಯಾಗಿ ಖಂಡಿತವಾಗಿ ಕೊನೆಯ ತನಕ ಬಾಳುತ್ತಾನೆ. ಇವತ್ತು ಮನುಷ್ಯರು ಯಾವ ರೀತಿಯಲ್ಲಿ ನಡೆಯುತ್ತಾರೆ ಎಂಬುದು ಅನೇಕ ಘಟನೆಗಳನ್ನು ನಾವು ನೋಡುತ್ತೀವಿ. ಸಹೋದರ ಸಹೋದರಿಯರೇ, ಹಲವಾರು ವಿಶ್ವನ ನಾಯಕರಲ್ಲಿ ಹಿಟ್ಲರ್ ಒಬ್ಬನು. ಹಿಟ್ಲರ್ ಮಹಾಕ್ರೂರಿ. ಯಾಕೆ ಆತನು ಎಷ್ಟು ಮಹಾಕ್ರೂರಿ ಆದ? ಹಿಟ್ಲರ್ನಿಗೆ ದೇವರ ಸಿದ್ಧಾಂತಗಳಲ್ಲಿ ಅಥವಾ ದೇವರ ಆ ವಾಕ್ಯದಲ್ಲಿ ಆತನಿಗೆ ವಿಶ್ವಾಸವಿರಲಿಲ್ಲ. ಹಿಟ್ಲರ್ ತನ್ನಲ್ಲೇ ತಾನು ವಿಶ್ವಾಸ ಇರಿಸಿಕೊಂಡವನು, ತಾನೇ ಶ್ರೇಷ್ಠ ಅಂದುಕೊಂಡವನು. ನನ್ನಿಂದ ಮುಂದೆ ಯಾರು ಶ್ರೇಷ್ಠರಾಗಿ ಯಾರು ಇರಬಾರದೆಂದು ಅಂದುಕೊಂಡವನು. ಹಿಟ್ಲರ್ ಗರ್ವಕ್ಕೆ ಒಳಪಟ್ಟವನು. ಇತರನ್ನು ಸಾಯಿಸಿಬಿಡ್ತೆ ಎಂಬ ಅಹಂಕಾರಕ್ಕೆ ಒಳಗಾದವನು. ಆದ್ದರಿಂದ ಹಿಟ್ಲರ್ ತನ್ನ ಜೀವನದಲ್ಲಿ ಒಳ್ಳೆಯದನ್ನು ಮಾಡಲಿಕ್ಕೆ ಆತನಿಗೆ ಸಾಧ್ಯವಾಗಿಲ್ಲ. ಒಬ್ಬ ಕ್ರೂರಿ ಆದನು. ಲಕ್ಷಗಟ್ಟಲೆ ಯಹೂದ್ಯರನ್ನು ಆ ಕಾನ್ಸಂಟ್ರೇಷನ್ ಕ್ಯಾಂಪ್ ಹೇಳ್ತೇವೆ ನಾವು, ಶಿಬಿರಗಳಲ್ಲಿ, ಗ್ಯಾಸ್ ಚೇಂಬರ್ಗಳಲ್ಲಿ ಸಾಯಿಸಿದನು. ರಕ್ತದ ಕೋಡಿಯನ್ನು ಹರಿಸಿದನು. ಅದೆಷ್ಟೋ ಮನುಷ್ಯರನ್ನು ಗುಂಡಿಟ್ಟು ಸಾಯಿಸಿದನು. ಮಹಾಕ್ರೂರಿ. ಸಾವಿರಗಳ ಲಕ್ಷಗಳಲ್ಲಿ ಮನುಷ್ಯರನ್ನು ಕೊಂದವನಿವನು. ಯಾಕೆ ಹೀಗಾದನು? ಆತನು ಅಜ್ಞಾನಿ, ದೇವರ ಭಯಭಕ್ತಿ ಇಲ್ಲದವನು. ದೇವರ ಭಯಭಕ್ತಿ ಇಲ್ಲದವನಲ್ಲಿ ಅಜ್ಞಾನ ತುಂಬಿಕೊಳ್ಳುತ್ತೆ, ಜ್ಞಾನ ತುಂಬಿಕೊಳ್ಳಲ್ಲ. ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವುದು ಸತ್ಯ, ಯಾವುದು ಮಿಥ್ಯ, ಇವುಗಳನ್ನು ಆತನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗಲ್ಲ. ಯಾಕೆಂದರೆ ತಾನೇ ಸರ್ವಶ್ರೇಷ್ಠನು, ತಾನೇ ಬಲ್ಲವನು, ತನ್ನಿಂದಲೇ ಎಲ್ಲ ನಡೆಯುವುದು. ತನಗೆ ತಿದ್ದೋರು ಯಾರಿಲ್ಲ. ಆ ಅಹಂಕಾರಕ್ಕೆ ಒಳಪಟ್ಟವರು, ಗರ್ವಕ್ಕೆ ಒಳಪಟ್ಟವರು ಖಂಡಿತವಾಗಿ ಜೀವನದಲ್ಲಿ ಒಳ್ಳೆಯವರಾಗಲಿಕ್ಕೆ ಸಾಧ್ಯವಿಲ್ಲ. ಇಂಥ ಪರಿಸ್ಥಿತಿಗೆ ಹಿಟ್ಲರ್ ಒಳಪಟ್ಟು. ಸಹೋದರ ಸಹೋದರಿಯರೇ, ನಮ್ಮ ಜೀವನದಲ್ಲಿ ನಾವು ಅನೇಕ ಬಾರಿ ಇಂಥ ಗರ್ವಕ್ಕೆ ಒಳಪಟ್ಟಾಗ, ನಾನೇ ನಡೆದ ದಾರಿ ಎಂದು ಅಂದುಕೊಂಡಾಗ, ನಾವೇ ಅಹಂಕಾರದಿಂದ, ಗರ್ವದಿಂದ, ಅಧಿಕಾರ ಮದದಿಂದ ತುಂಬಿದಾಗ, ನಮ್ಮದೇ ಇಚ್ಛೆಯನ್ನು ನಾವು ನೆರವೇರಿಸುವಾಗ, ಮನುಷ್ಯರ ಆ ಒಂದು ಧ್ವನಿಗಳಿಗೆ ನಾವು ಅವುಗಳನ್ನು ಆಲಿಸದಾದಾಗ, ದೇವರ ಆ ಪ್ರೇರಣೆಗೆ ಕಿವಿ ಕೊಡದಾದಾಗ ನಾವು ಗರ್ವಿಷ್ಠರಾಗುತ್ತೇವೆ, ಅಜ್ಞಾನಿಗಳಾಗುತ್ತೇವೆ, ಸುಜ್ಞಾನಿಗಳಾಗಲ್ಲ. ಈ ಲೋಕದಲ್ಲಿ ನಾವು ಜ್ಞಾನಿಗಳಾಗಲಿಕ್ಕೆ ದೇವರು ಇಚ್ಛೆ ಪಡ್ತಾರೆ ಸಹೋದರ ಸಹೋದರರೇ. ಆದ್ದರಿಂದ ನಾವೆಲ್ಲರೂ ದೇವರ ಆ ಸುಜ್ಞಾನದಿಂದ ತುಂಬಿಕೊಳ್ಳವರಾಗೋಣ. ನಮ್ಮ ಜೀವನದಲ್ಲಿ ಅದರಿಂದಲೇ ತೃಪ್ತಿ ಪಟ್ಟುಕೊಳ್ಳೋಣ. ಈ ಜೀವನದಲ್ಲಿ ಬೇರೆ ನಮಗೆ ಬೇಡ. ದೇವರಲ್ಲಿ ಭಯಭಕ್ತಿ ಉಳ್ಳವರಾಗೋಣ. ಯಾವಾತನು ದೇವರನ್ನು ಪ್ರೀತಿಸ್ತಾನೆ,
ದೇವರ ಇಚ್ಛೆಯಂತೆ ನಡೆದುಕೊಳ್ಳುತ್ತಾನೆ. ಸಹೋದರ ಸಹೋದರಿಯರೇ, ಯಾಕೆ ಅದೆಷ್ಟೋ ಸಂತರು ತಮ್ಮ ನೆತ್ತರನ್ನು ಹರಿಸಿದ್ದರು, ತಮ್ಮ ಜೀವಗಳನ್ನು ಬಲಿ ಕೊಟ್ಟರು? ಯಾತಕ್ಕೆ? ಹೇಗೆ ಅವರಿಗೆ ಇದೆಲ್ಲ ಸಾಧ್ಯವಾಯಿತು? ಮೊನ್ನೆ ತಾನೇ ಸ್ಟಾನ್ ಸ್ವಾಮಿಯವರು ಯಾಕೆ ಇಷ್ಟು ಧೈರ್ಯದಿಂದವರು ಆ ಜೈಲಿನ ತನಕ ನಡೆದರು? 84ನೇ ವರ್ಷ ಪ್ರಾಯದಲ್ಲಿಯೂ ಅವರು ಯಾಕೆ ಇಷ್ಟು ಧೈರ್ಯದಲ್ಲಿ ಮರಣ ಸ್ವೀಕರಿಸುವಂಥ ಒಂದು ಆ ಧೈರ್ಯ ಬಂತು? ದೇವರ ಭಯಭಕ್ತಿ. ದೇವರ ಭಯಭಕ್ತಿ ಉಳ್ಳವರಿಗೆ ಈ ಲೌಕಿಕ ಶಕ್ತಿಗಳ ಭಯವಿಲ್ಲ, ಕೆಟ್ಟತನದ ಭಯವಿಲ್ಲ, ಯಾರ ಭಯವೂ ಇಲ್ಲ. ಬರೀ ದೇವರ ಭಯ ಅಷ್ಟೇ. ಏನು ಕೊಂಡೋಗಿಲ್ಲ. ಫಾದರ್ ಸ್ಟಾನ್ ಸ್ವಾಮಿಯಿಂದ ಈ ಲೋಕವನ್ನು ತ್ಯಜಿಸುವಾಗ ಲಕ್ಷಗಟ್ಟಲೆ ದುಡ್ಡು ಕೊಂಡೋಗಿಲ್ಲ, ತಮ್ಮ ಫೋಟೋಗಳನ್ನೆಲ್ಲೂ ಹಾಕಿಸ್ತಿಲ್ಲ, ಏನಿಲ್ಲ. ಆದರೆ ಬರೀ ದೇವರ ಇಚ್ಛೆಯಂತೆ ನಡೆದರು. ಅವರು ಇವತ್ತು ಜನರ ಹೃದಯಗಳಲ್ಲಿ ಅಮರರಾಗಿದ್ದಾರೆ, ಅಮರರಾಗಿ ಇರುತ್ತಾರೆ. ಇದು ಬಹಳ ಮುಖ್ಯ. ದೈವ ಭಕ್ತಿ. ಮದರ್ ತೆರೇಸರವರು ಯಾಕೆ ಇವತ್ತು ಪ್ರತಿ ಮನುಷ್ಯನ ಹೃದಯದಲ್ಲಿ ಅವರು ನೆಲೆಸಿದ್ದಾರೆ? ಯಾಕೆ? ಆ ದೈವ ಭಕ್ತಿ. ಆ ದೈವ ಭಕ್ತಿ ಅವರನ್ನು ಶ್ರೇಷ್ಠರಾಗಿ ಇರಿಸ್ತದೆ. ಆದ್ದರಿಂದ ಸಹೋದರ ಸಹೋದರರೇ, ಆ ದೇವರ ಭಯ ನಮ್ಮಲ್ಲಿ ಹುಟ್ಟುಕೊಳ್ಳಲಿ. ಇವತ್ತು ತಂದೆ ತಾಯಿಯಾದವರು ನೀವು ಮಕ್ಕಳಿಗೆ ದೇವರ ಭಯವನ್ನು ಕಲಿಸಿರಿ. ಇವತ್ತು ಕುಟುಂಬಗಳಲ್ಲಿ ದೇವರ ಭಯ ಕಡಿಮೆ ಆಗಿದೆ. ಮಕ್ಕಳು ಇವತ್ತು ತಪ್ಪು ದಾರಿಯಲ್ಲಿ ನಡೆಯುತ್ತಿದ್ದಾರೆ. ನೈತಿಕತೆಯು ಅಧಪತನಕ್ಕೆ ಹೋಗುತ್ತಿದೆ. ಮಕ್ಕಳಿಗೆ ತಂದೆ ತಾಯಿಯಂದರೆ ಮಕ್ಕಳಿಗೆ ದೇವರ ಭಯವನ್ನು ಕಲಿಸಿರಿ, ದೇವರಲ್ಲಿ ಭಕ್ತಿಯನ್ನು ಕಲಿಸಿರಿ. ಆ ದೇವರ ಭಯ ಇದ್ದಾಗ ಮಾತ್ರ ನಿಮಗೂ ಹಿರಿಯರಿಗೆ ಅವರು ಗೌರವ ಕೊಡುತ್ತಾರೆ, ಸಮಾಜದಲ್ಲಿ ಅವರು ಗೌರವ ಕೊಡೋದನ್ನು ಕಲಿಯುತ್ತಾರೆ. ದೇವರ ಭಕ್ತಿ ಇಲ್ಲ ಎಂಬುದಾದರೆ ಅವರು ಗೌರವವನ್ನು ಕೊಡಲಿಕ್ಕೆ ಕಲಿಯಲ್ಲ. ಒಳ್ಳೆಯ ಕುಟುಂಬ ಬೇಕು ನಮಗೆ. ದೇವರ ಭಯಭಕ್ತಿ ನಮ್ಮಲ್ಲಿ ತುಂಬಿರಲಿ, ನಮ್ಮ ಕುಟುಂಬಗಳಲ್ಲಿ ದೇವರ ಭಯಭಕ್ತಿ ತುಂಬಿರಲಿ, ವೈಯಕ್ತಿಕ ಜೀವನದಲ್ಲಿ ದೇವರ ಭಯಭಕ್ತಿ ತುಂಬಿರಲಿ. ಒಳ್ಳೆಯವರಾಗುತ್ತೇವೆ, ಸುಜ್ಞಾನಿಗಳಾಗುತ್ತೇವೆ. ಇದಕ್ಕೋಸ್ಕರ ಒಂದು ಕಡೆಗೆ ಪ್ರಾರ್ಥಿಸೋಣ. ದಯಾಮಯಿ ದೇವರೇ, ಇವತ್ತು ನಮ್ಮ ಜೀವನದಲ್ಲಿ ನೀವೇ ನಮಗೆ ಸರ್ವಸ್ವ. ಲೌಕಿಕತೆಯ ಜೀವನದಲ್ಲಿ ನಾವು ತೊಳಲಾಡುವಾಗ ತಂದೆಯಾದ ದೇವರೇ ನಮ್ಮನ್ನು ರಕ್ಷಿಸಿ. ನಿಮ್ಮ ಪುತ್ರ ಕರ್ತ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದು ನಿಮ್ಮಲ್ಲಿ ಭಯಭಕ್ತಿ ನಮಗೆ ಕಲಿಸಿದ್ರು. ತಂದೆ ಇಚ್ಛೆಯಂತೆ ನಾನು ನಡೆಯುತ್ತೇನೆ, ತಂದೆ ಒಂದೇ ಒಂದು ವಾಕ್ಯವನ್ನು ನಾನು ತಪ್ಪಿ ನಡೆಯುವುದಿಲ್ಲ ಎಂಬುದನ್ನು ಸಂತ ಯೋಹಾನನ ಶುಭ ಸಂದೇಶದಲ್ಲಿ ನಾವು ಓದುತ್ತೇವೆ. ಅದೇ ರೀತಿಯ ಭಯಭಕ್ತಿ ಯೇಸುವಿನಲ್ಲಿ ನಿಮ್ಮ ಬಗ್ಗೆ ಇದ್ದ ಆ ಭಯಭಕ್ತಿ ನಮ್ಮಲ್ಲಿರಲಿ. ನಮ್ಮ ಜೀವನದಲ್ಲಿ ಆ ಭಯಭಕ್ತಿ ಮೂಲಕ ನಮ್ಮ ಕುಟುಂಬಗಳಲ್ಲಿ, ಸಮಾಜದಲ್ಲಿ ಇವುಗಳ ಮೂಲಕ ನಿಮ್ಮ ಇಚ್ಛೆಯಂತೆ ನಾವು ನಡೆಯಲು, ಒಳ್ಳೆ ಸುಜ್ಞಾನವನ್ನು ಪಡೆಯಲು, ಜ್ಞಾನಿಗಳಾಗಿ ಇವತ್ತು ಜೀವಿಸಲು ಆ ಒಂದು ಆಶೀರ್ವಾದ ನಮಗೆ ಕೊಡಿರಿ, ನಮ್ಮನ್ನು ಹಾರೈಸಿರೆಂದು ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ಆಮೇಲೆ